ಕಾಸರಗೋಡು ಜಿಲ್ಲೆಯಲ್ಲಿ ಸ್ಥಳೀಯಾಡಳಿತ ಚುನಾವಣೆಯ ಪ್ರಚಾರಕ್ಕೆ ಎಲ್ಲಾ ಪಕ್ಷಗಳು ಕೋವಿಡ್ ನಿಯಮಗಳನ್ನು ಅನುಸರಿಸಿಕೊಂಡು ಪ್ರಚಾರವನ್ನ ನಡೆಸುತ್ತಿರುವುದು ಪಕ್ಷಗಳ ಬಲಾಬಲವನ್ನ ಎತ್ತಿ ತೋರಿಸುತ್ತದೆ. ಕೇರಳದ ಮೊದಲ ಪಂಚಾಯತ್ ಆಗಿರುವ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಮೊದಲ ವಾರ್ಡ್ನಲ್ಲೇ ಅತಿ ಹೆಚ್ಚಿನ ಬಿರುಸಿನ ಪ್ರಚಾರ ಹಾಗೂ ತ್ರಿಕೋನ ಸ್ಪರ್ಧೆ ನಡೆಯುತ್ತಿದೆ. ಇದೀಗ ಪ್ರಚಾರಣದ ಭಾಗವಾಗಿ ಬಿಜೆಪಿ ಪ್ರಚಾರಣಾ ಕಚೇರಿ ಉದ್ಘಾಟನೆಗೊಂಡಿತು. ರಾಜೇಶ್ ತುಮಿನಾಡು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಚೇರಿ ಉದ್ಘಾಟನೆಯನ್ನ ಮುಖಂಡರಾದ ನವೀನ್ ರಾಜ್ ಉದ್ಘಾಟಿಸಿದ್ರು. ಈ ಸಂದರ್ಭ ತ್ರಿತಾಲ ಪಂಚಾಯತ್ ಅಭ್ಯರ್ಥಿಗಳಾದ ಮೋಹಿನಿ, ಜಯಶ್ರೀ, ಜಯಕಾಲ ಪ್ರಣಾಳಿಕೆಗನುಸಾರವಾಗಿ ಕಾರ್ಯಕರ್ತರಿಗೆ ಭರವಸೆಯನ್ನ ನೀಡಿ ಹುರುಪನ್ನ ಮೂಡಿಸಿದ್ರು. ನೇತಾರರಾದ ದೇವದಾಸ್, ಸುರೇಶ್, ರವೀಂದ್ರ ಶೆಟ್ಟಿ, ಸಂತೋಷ್ ಮೊದಲಾದವರು ನೇತೃತ್ವ ನೀಡಿದ್ರು. ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸದೆ ಕೇವಲ ರಾಜಕೀಯದ ಆಟವಾಡಿ ಮತದ ಹೆಸರಲ್ಲಿ ಆಟವಾಡುತ್ತಾ ಈ ಮಂಜೇಶ್ವರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಶ್ರಮವನ್ನು ವಹಿಸಲಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ಮಂಜೇಶ್ವರ ಪಂಚಾಯತಿನ ವಿವಿಧ ಪ್ರದೇಶಗಳಲ್ಲಿ ಈಗಲೂ ಕೂಡ ಕುಡಿ ನೀರಿನ ಸಮಸ್ಯೆಯಿಂದ ಬಳಲುತ್ತಾ ಇರುವಂತಹ ಜನರು